ನಿನ್ನೆ ನಾವು ಸಂಜೆ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನಮಗೆ ವಿಡಿಯೋ ಜಾಸ್ತಿ ಮಾಡಲಿಕ್ಕೆ ಏನು ಆಗಲಿಲ್ಲ, ಯಾಕಂದರೆ ಫುಲ್ ರಶ್ ಇದ್ದರು ಮತ್ತು ಮ್ಯೂಸಿಕ್ ಎಲ್ಲ ಇತ್ತು. ಹಾಗೆ ನಮಗೇನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ವಿಡಿಯೋ ಮಾಡಿದ್ವಿ, ಅದನ್ನು ಹಾಕ್ತೀವಿ. ಅಲ್ಲಿ ಮ್ಯೂಸಿಕ್ ಇರೋದ್ರಿಂದ ಅಲ್ಲಿ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಹಾಗಾಗಿ ನಾವು ವಿಡಿಯೋನ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ನಾವು ಡೈರೆಕ್ಟ್ ಅಲ್ಲಿ ಮಾತಾಡಲಿ ಹೋಗಲಿಲ್ಲ, ವಿಡಿಯೋ ಮಾಡಿದ್ವಿ. ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಬೇರೆ ಹಾಕಿ ನಿಮ್ಮನ್ನು ಕೊಡ್ತೀವಿ. ತುಂಬ ಚೆನ್ನಾಗಿದೆ. ಮೈಸೂರು ದಸರಾ ಬಿಟ್ಟರೆ ಮಂಗಳೂರು ದಸರಾನೇ ನೆಕ್ಸ್ಟ್ ಹೆಸರಲ್ಲಿರುವಂಥದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಈಗ ಕೊರೋನಾ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ. ಗ್ರ್ಯಾಂಡ್ ಆಗಿತ್ತು ಅದೇ ಮೊದಲು ಥರ ಇಲ್ಲ. ಮೊದಲು ಇಡೀ ಮ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಲೈಟ್ ಆಗ್ತಿದ್ರು, ಮತ್ತೆ ಪ್ರೋಗ್ರಾಮ್ ಆಗ್ತಾ ಇತ್ತು. ಈ ಸಲ ಪ್ರೋಗ್ರಾಮ್ ಏನೇ ಇರಲಿಲ್ಲ. ನಾವು ಹೋದಾಗ ಲೈವ್ ಅಲ್ಲಿ ತೋರಿಸ್ತಾ ಇದ್ರು. ಸ್ಟೇಜ್ ಪ್ರೋಗ್ರಾಮ್ ಇಲ್ಲ, ಪ್ರೋಗ್ರಾಮ್ ಇದೆ, ಸ್ಟೇಜ್ ಪ್ರೋಗ್ರಾಮ್ ಇಲ್ಲ. ಅಲ್ಲಿ ಹಾಲಲ್ಲಿ ಏನೋ ವಿಡಿಯೋ ಮಾಡಿ ಅದನ್ನ ಲೈವ್ ಮಾಡ್ತಾ ಇದ್ರು. ಮತ್ತೆ ಇವತ್ತು ಎಲ್ರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯಗಳು. ಮಾತಾಡಲಿಕ್ಕೆ ತುಂಬ ಕಷ್ಟ ಉಂಟು. ಫುಲ್ ಕ್ರೌಡ್ ಉಂಟು, ಫುಲ್ ಜನ ಇದ್ದಾರೆ, ಫುಲ್ ರಶ್ ಉಂಟು. ನೋಡ್ಬೋದು ನೋಡಿ, ಫುಲ್ ರಶ್ ಉಂಟು ಎಲ್ಲ ಕಡೆ. ನಮ್ಮದು ಆಫೀಸ್ಗೆ ಪೂಜೆ ಎಲ್ಲ ಮುಗಿಸಿ ನಾನು ಬಂದೆ, ಈಗಷ್ಟೇ ಬಂದೆ. ಪೂಜೆದು ಜಾಸ್ತಿ ವೀಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ, ಅದಕ್ಕೆ ಮೊಬೈಲ್ ಇಟ್ಕೊಂಡಿದ್ರೆ ಹೇಳ್ತಾರೆ ಮೊಬೈಲ್ ಇಟ್ಕೊಂಡಿರ್ತಾಳೆ ಅಂತ, ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ. ಅದು ವಿಡಿಯೋ ಸಹ ಹಾಕ್ತೀವಿ, ಅದನ್ನು ಸಹ ನೋಡಿ. ಒಟ್ಟಿಗೆ ಹಾಕ್ತೀವಿ ಎರಡನ್ನು ಸಹ ಒಂದು ಮಾಡಿ ಕಂಬೈನ್ ಮಾಡಿ ಹಾಕುವ. ನಿನ್ನೆದು ಮತ್ತೆ ಇವತ್ತಿದ್ದು ಸೇರಿ ಒಟ್ಟಿಗೆ ಹಾಕ್ತಾ ಇದೀವಿ. ದಾದಿ
ಹಾಗೆ ಇನ್ನೊಂದು ಪ್ರೋಗ್ರಾಮ್ ಇದೆ. ಆ್ಯಕ್ಚುಲಿ ನಾವು ಇವತ್ತು ಈವ್ನಿಂಗು ಗೋವಾ ಹೊರಟಿದ್ದೀವಿ. ಅಲ್ಲಿ ಸಹ ನಿಮಗೆ ಬ್ಲಾಗ್ಗಳನ್ನೆಲ್ಲ ಬರ್ತಾ ಇರುತ್ತೆ, ಅದನ್ನು ನೀವು ನೋಡಿ. ನಾನು ಹೋಗೋ ಪ್ಲ್ಯಾನಲ್ಲಿ ಇರಲಿಲ್ಲ, ಬೇಡ ಅಂತ ಇದೆ. ಅಂದರೆ ನನಗೆ ಸ್ಯಾಟರ್ಡೆ ರಜೆ ಉಂಟ ಇಲ್ಲ ಗೊತ್ತಿಲ್ಲ. ಮತ್ತು ಸರ್ ಹತ್ರ ಹೀಗೆ ಮಾತಾಡಿದೆ, ಕೇಳಿದೆ. ಮತ್ತು ಎಲ್ಲರೂ ಹೇಳಿದರು ರಜೆ ನಾವು ಬರಲ್ಲ ಅಂತ. ಹಾಗೆ ಮತ್ತು ಸರ್ ಕೇಳೋ ಸರಿ ಹೋಗಿ ಬಾ ಅಂತ ಹಾಗೆ ಹೊರಟ್ವಿ. ಅದು ನಿನ್ನೆ ಅಷ್ಟೇ ನಾನು ನೈಟ್ ಡಿಸೈಡ್ ಮಾಡಿದೆ ಹೋಗುದು ಅಂತ. ನಾನು ಅದು ಬೇರೆ ಇನ್ನೊಂದು ಇದಾಗಿತ್ತು, ತುಂಬ ಮಳೆ ಇತ್ತು ಇಲ್ಲಿ, ಅಲ್ಲಿ ಸಹ ಮಳೆ ಇತ್ತು. ಹಾಗೆ ಹೋಗೋದೋ ಬೇಡ ಅಂತೇಳಿ ಟಿಕೆಟ್ ಬುಕ್ ಮಾಡಿದ್ವಿ. ನೋಡುವ ಇವತ್ತು ಏನೋ ಡಿಸೈಡ್ ಫೈನಲ್ ಮಾಡುವ ಕ್ಯಾನ್ಸಲ್ ಮಾಡೋದು ಅಂತಲೇ ಇದ್ವಿ ನಾವು, ಯಾಕಂದ್ರೆ ಬೇಡ ಅಂತ. ನಿನ್ನೆ ನೈಟ್ ಕೂತ್ಕೊಂಡು ಯೋಚನೆ ಮಾಡಿ ಲಾಸ್ಟ್ ಮತ್ತೆ ಮಾತಾಡಿ ಎಲ್ಲ ರಜೆ ಅಂತ ಆದಮೇಲೆ ಹೊರಟಿದ್ದೀವಿ. ನಾಳೆ ನಮಗೆ ರಜೆನೇ. ಸ್ಯಾಟರ್ಡೆ ಒಂದು ಎಕ್ಸ್ಟ್ರಾ ರಜೆ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗದೆ ನಮಗೆ ಒಂಥರ ಮನೆಯಲ್ಲೇ ಇದ್ದಿದ್ದು ಬೇಜಾರು ಹಿಡ್ದಿದೆ. ಹಾಗೆ ಒಮ್ಮೆ ಹೊರಗೆ ಹೋಗಿ ಬರೋಣ, ಎಲ್ಲಾದರೂ ತಿರುಗಿ ಬರೋಣ ಅಂತ. ನಮ್ಮದು 3 days ಪ್ಲ್ಯಾನು. ಇವತ್ತು ಹೊರಟ್ರೆ ನಾವು ರಿಟರ್ನ್ ಬರೋದು ಸಂಡೇ ನೈಟ್ ಆಗುತ್ತೆ. ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಆಗಿದೆ, ತೋರಿಸ್ಲಿಕ್ಕೆ ಹೋಗಿಲ್ಲ. ಸಿಂಪಲ್ ಆಗಿ ಮನೆಯಲ್ಲಿ ನಾವು ಹಾಕೊಂಡ ಡ್ರೆಸ್ಗಳು ಅಷ್ಟೇ, ಸ್ಪೆಷಲ್ ಆಗಿ ಏನು ನಾವು ಪ್ರಿಪೇರ್ ಏನು ಮಾಡಲಿಲ್ಲ. ವಿಡಿಯೋದ ಪಿರೌಡು ಅವರು ಸ್ವಲ್ಪ ಕೋಪದಲ್ಲಿದ್ರು, ಯಾಕಂದ್ರೆ ಮಗನಿಗೆ ಬೈದು ಬರೀ ಉಪದ್ರ ಮಾಡಿ ನಿಂತಿದ್ದಾನೆ. ಅಲ್ಲಿ ಎಲ್ಲ ಕಿಚಿಲ್ ಮಾಡೋದು ಎಲ್ಲ ಮಾಡ್ತಿದ್ದ. ಅದಕ್ಕೆ ಒಂದು ಬಿಟ್ಟೆ. ಮತ್ತೆ ಎಂತದಿಲ್ಲ, ಇನ್ನು ಹೊರಡ್ಲಿಕ್ಕೆ ಉಂಟು. ಇನ್ನು ಅಡಿಗೆ ಒಂದು ಮಾಡಿಟ್ಟಿದ್ದೀನಿ, ಬೆಳಿಗ್ಗೆನೆ ಊಟ ಮಾಡಿದ್ರೆ ಅನಿಸ್ಬೇಕು. ನಾನು ಎಂತ ತಿಂದಿಲ್ಲ, ಸ್ವಲ್ಪ ಇಷ್ಟು ತಿಂದು ಹೋಗಿದ್ದೆ. ಮತ್ತೆ ಅಲ್ಲಿ ತಿಂಡಿ ಇತ್ತು. ಅಲ್ಲಿ ತಿಂಡಿ ಏನೆಲ್ಲ ಇತ್ತು ಅಂದ್ರೆ ಇದು ಉದ್ದಿನ ವಡೆ, ಉದ್ದಿನ ಅಂಬಡೆ ವಡೆ ಅಲ್ಲ, ಅದು ತೂತು ವಡೆ ಅಲ್ಲ. ಆಮೇಲೆ ಶಾವಿಗೆ ಪುಲಾವ್ ಇತ್ತು. ಆಮೇಲೆ ಇದು ಬೂದು ಕುಂಬಳಕಾಯಿ ಅಲ್ವಾ, ಕಾಶಿ ಅಲ್ವಾ, ಸಾರಿ ಪಕ್ಕ ನೆನಪು ಬಂತು. ಆಮೇಲೆ ಮಾಲ್ಟ್ ಇತ್ತು. ಮತ್ತೆ ಜ್ಯೂಸ್ ಎಲ್ಲ ಇತ್ತು, ಅಂದ್ರೆ ಉಳಿವೇಶದವರೆಲ್ಲ ಇದ್ರು, ಹಾಗೆ ಜ್ಯೂಸ್ ಎಲ್ಲ ಇತ್ತು ಎಲ್ರಿಗೂ. ನಾವು ಹೋಗ್ಲಿಲ್ಲ ಆಯ್ತು, ಎಲ್ಲ ಒಳ್ಳೆ ಅವಳ ಸ್ಟೋರಿ ಕೇಳಿ ನೀವು. ಹೌದು, ನಮ್ಮ ಆಫೀಸ್ ನಮ್ದಲ್ವಾ, ನೀನೇ ಮಾತಾಡು. ಹಾಗೆ ಅವ್ರು ಯಾರು ಬಂದಿಲ್ಲ, ಅದಕ್ಕೆ ಅವ್ರು ಹೇಳುದು ಅವ್ರಿಗೆ ಸ್ವಲ್ಪ ಇದಾಯ್ತು. ನನಗೆ ಅಂತ ಇಲ್ಲ, ಅಲ್ಲಿ ಹೋಗಿ ಯಾರು ಹಬ್ಬಿಸ್ತಾರೆ ಸಾಯ್ತು ಕಲ್ಗೋರೆಯಲ್ಲಿ. ಅಂದ್ರೆ ಬಿಸಿಲಲ್ಲ ತುಂಬಾ, ಸ್ವಲ್ಪ ಇತ್ತು, ಅಂದ್ರೆ ಗಾಡಿ ಬರ್ತಾ ಇತ್ತು, ಹಾಗೆ ಗೊತ್ತಾಗ್ಲಿಲ್ಲ ತುಂಬಾ ಬಿಸಿಲು ಅಂತ. ಲೈಟ್ ಆಗಿ ಏನ್ ಮಾಡ, ಹಾಗೆ ಬಿಸಿಲಲ್ಲಿ ಇರ್ಬೇಕಲ್ಲ ಸ್ವಲ್ಪ ಆದ್ರೂ, ಇವರು ಇರಲ್ಲ ಅಂತ ಸಾಲಾಗತ್ತೆ. ಯಬಾ ಇನ್ನು ಮಧ್ಯಾಹ್ನಕ್ಕೆ ಊಟ ಮಾಡಿ ಮತ್ತೆ 3 ಗಂಟೆ ಅಷ್ಟೊತ್ತಿಗೆ ಹೊರಡುದು. ನಾವು ಟ್ರೈನಲ್ಲಿ ಹೋಗೋದು, ಒಂಥರ ಖುಷಿ ಉಂಟು ಟ್ರೈನಲ್ಲಿ ಹೋಗೋದು. ನಿಂದು ಸೆಕೆಂಡ್ ಟೈಮ್ ಅಲ್ಲ ಟ್ರೈನಲ್ಲಿ ಹೋಗೋದು ನೀವು? ಅಲ್ಲಪ್ಪ, ಥರ್ಡ್ ಟೈಮ್. ಇಲ್ಲೋದು ಒಂದು ಎಲ್ಲೆಲ್ಲಿಂದ ನೆನಪಿಲ್ಲ. ಏನು ಓಡಿ ಮದ ಪೋತೆ ಹೊರ ಕಾರವರ ಪೋತೆ ಬೊಕ್ಕೊಂಜಿಯ ಪೋತೆ ಎಂಕ್ ನಿಲ್ಲ ಅಲ್ಪ ಹೊರ ಪೋತೆ ಇಂಚೇನೆ ಜನ್ ಒಂಜ ಒಂದು ಬೀಚ್ ರೋಡ್ ಹಿಡಿದು ಕುಡ್ಲಾಗ ಮತ್ತೆ 5 ಹೋಗಿತ್ತೆ ದೂರ ಪಂಡ ಹೂವೆ ಹೆಂಗ್ ಮಸ್ತ್ ಜನ ಪಂತೇರು ತುಳುಟು ಪಾತೆ ಎಲ್ಲ ಎಂದು
ಯಾವುದು ಕನ್ನಡದ ಮಿಕ್ಸ್ ಮಾಡ್ತಾರೆ ತುಳು ಪಾತಿರಲ್ಲಿ ವಿಷಯದ ಪಂಡ ತುಳು ಪಾತ್ರ ಮಾತ್ರಗಳ ಅರ್ಥ ಆಗ್ತದೆ ಯಾವನಿಗೆಲ್ಲ ಫುಡ್ ಮೀಡಿಯಾ ವ್ಯೂವರ್ಸ್ಲ ನೀವು ತೋನಿಪ್ಪೇರು ಅಂಚದ್ದು ರಡ್ಲ ಮಿಕ್ಸ್ ಮಾಡ್ತಾ ಪಾತ್ರಗೆ ಬಂಡದು ಈ ಪ್ಲ್ಯಾನ್ ಮಾಡ್ತು ಮಲ್ತೊಂದಿಲ್ಲ ತುಳುಟ ಪಾತ್ರನ ಕೊಡ್ಲದಾಗಲೇ ಇಷ್ಟ ಹಾಕೊಂಡು ಕನ್ನಡ ಪಾತ್ರನ ಆಗಲೇ ಇಷ್ಟ ಹಾಕೊಂಡು ಅಂಚ ರಡ್ಲ ಇಪ್ಪಡು ಬಂಡದು ಓಕೆ ನಾನು ರೆಡಿ ಅವಡು ಎಂಗ ರೆಡಿ ಬಂಡೆ ಎನ್ನ ಪ್ಯಾಕ್ ಆಗ್ತದೆ ಆಲ್ರೆಡಿ ನನಗೆ ಕನ್ನಡ ಭಾಷೆಗೆ ನಂದು ಪ್ಯಾಕ್ ಎಲ್ಲ ಆಗಿದೆ ಸ್ವಲ್ಪ ಒಂದು ಕೆಲವಿದ್ದು ನನ್ನ ಮಗನಿಗೆ ಸ್ವಲ್ಪ ತಿಂಡಿ ಎಲ್ಲ ತೆಗೆದಿರ್ಬೇಕು ತಿಂಡಿ ನೀರು ಬೇಡ ನೋಡಿ ಅವೊಂದು ಬೇರೆ ಅವನಿಗೆ ಗ್ಲಾಸ್ ಇದೊಂದೇ ಚಿಂತೆ ನಂದು ಗ್ಲಾಸ್ ರೆಡಿ ಆಗಿದೆ ಅಂತ ಸನ್ ಗ್ಲಾಸ್ ಹೇಳ್ತಿದ್ದೆ ನಾನು ಹಂಗೆ ಅವ್ನು ಫಸ್ಟ್ ತೆಗೆದಿಟ್ಟಿದ್ದು ಸನ್ ಗ್ಲಾಸ್ ಒಂದು ಕ್ಯಾಪ್ ಮತ್ತೆ ಬೇರೆ ಏನಿಲ್ಲ ಇನ್ನೆಂತದಿಲ್ಲ ಅವನ ಅಷ್ಟರಲ್ಲೇ ಹೋಗುದು ಇವತ್ತು ಡ್ರೆಸ್ ಎಲ್ಲ ಅವನಿಗೆ ಗೋವಾದಲ್ಲಿ ಬೇರೆ ಏನ್ ತೆಗೆದು ಕೊಡುದು ಬೇಡ ಅಂತ ಹೇಳಿದ್ದಾನೆ ನನಗೆ ನೀನು ನಾಡಿ ತೋರಿಸ್ತೀನಿ ಹೇಗೆ ಆಡ್ತಾನೆ ಅಂತ ಐಸ್ ಕ್ರೀಮ್ ಒಂದೇ ಕೇಳಿದ್ದಾನೆ ಪೂರೆಡೆಲ್ಲ ಪಂತೇನು ಐಸ್ ಕ್ರೀಮ್ ಮಾತ್ರ ಕೇಂದ್ರ ನಿಂದು ಓಕೆ ಅವನ ಐಸ್ ಕ್ರೀಮ್ ಮಾತ್ರ ಕೇಳಿದ್ದಾನೆ ನೋಡ್ಬೇಕು ಎಂತ ಹೇಳ್ತಾನೆ ಅಂತ ಮತ್ತೆ ಅವನಿಗೆ ಇದು ಹೋಗುವಂತೆ ಕ್ಯೂಬಾ ಡೈವಿಂಗ್ ಮಾಡ್ಬೇಕಂತೆ ಅದೊಂದು ಹೇಳ್ತಿದ್ದಾನೆ ನಂಗೆ ನೋಡ್ಬೇಕು ಅಂತ ಸಿಲಿಂಡರ್ ಹೊತ್ಕೊಂಡು ಇವನು ಹೋದ್ರೆ ಇವನು ಬರೋ ಸಿಲಿಂಡರ್ ಬರೋದು ಆಗ್ತಿಲ್ಲ ಮೇಲೆ ಓ ಅಣ್ಣ ಹೋಗ್ಬರಿ ಅದು ಫಸ್ಟ್ ಓಕೆ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋನಲ್ಲಿ ಎಂಡ್ ಮಾಡುವ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಯಾಕಂದ್ರೆ ಟೈಮ್ ಸಹ ಇಲ್ಲ ಇನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿ ಹೋಗಬೇಕು ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಬಾಯ್ ಬಾಯ್